ಮಂಗಳೂರಿನ ಯಯ್ಯಡಿಯ ಐಟಿಐ ಬಳಿ ಇರುವ 1926ರಲ್ಲಿ ಸ್ಥಾಪಿತವಾದ ಇತಿಹಾಸ ಪ್ರಸಿದ್ಧ ಶ್ರೀರಾಮ ದೇವಸ್ಥಾನದಲ್ಲಿ 82ನೇ ವರ್ಷದ ಏಕಹ ಭಜನೋತ್ಸವ ಸಂಭ್ರಮ ಮೇಳೈಸಿದೆ. ಇಂದು ಹಾಗೂ ನಾಳೆ 2 ದಿನ ನಡೆಯುವ ಏಕಹ ಭಜನೋತ್ಸವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ರಾಮದೇವರ ಕೃಪೆಗೆ ಪಾತ್ರರಾದರು. ಇಂದು ಮುಂಜಾನೆ ಸೂರ್ಯೋದಯದಿಂದ ಆರಂಭಗೊಂಡ ಅಹೋರಾತ್ರಿ ಭಜನೆ ನಾಳೆ ಸೂರ್ಯೋದಯದ ಪರ್ಯಂತ ನಡೆಯಲಿದೆ. ಶ್ರೀರಾಮ ಭಜನಾ ಮಂದಿರದ ಆಡಳಿತ ಸಮಿತಿಯ ಅಧ್ಯಕ್ಷ ಕಮಲಾಕ್ಷ ಬಂಗೇರ ಕೊಪ್ಪಲ ಮಾತನಾಡಿ, ಸುಮಾರು 24 ಭಜನಾ ಮಂಡಿಗಳು ನಿರಂತರವಾಗಿ ಏಕಹ ಭಜನೋತ್ಸವದಲ್ಲಿ ಭಾಗಿಯಾಗಲಿವೆ. 2 ದಿನವೂ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನಪ್ರಸಾದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ರಾಮನ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಕೇಳಿಕೊಂಡರು. ಈ ಸಂದರ್ಭ ಶ್ರೀರಾಮ ಭಜನಾ ಮಂದಿರದ ಆಡಳಿತ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ಥಾಪನೆ 1926 ಗಾತ್ರ 87ನೇ ಎಂಕಲ್ನ ಭಜನೋತ್ಸವ ಊರ್ದಾಕಲು ಐತೆ ಜೀರ್ಣೋದ್ರಲ್ಲ ಅವೊಂದುಂಡು ಊರ್ದಾಕಲ್ನ ಸಹಾಯ ಎಂಕ್ಲೆ ಭಾರಿ ಮುಖ್ಯವಾದ ಬೋಡಾಯನ ಅಂಚಾಯನ ಹತ್ರ ಈ ಎಂಕ್ಲ ಈ 87ನೇ ಸಂಭ್ರಮದ ಒಂಜಿ ಭಜನೋತ್ಸವನು ಭಾರಿ ಪೊರ್ಲು ನಡಪೊಂದುಲ್ಲ ಎಂಕುಲು ರಾಮದೇವ ಮಂದಿರದ ಜೀರ್ಣೋದ್ಧಾರಗ ಪೂರೆಲ್ಲ ಸಹಕಾರ ಮಲ್ತದ ಅಂಚೆ ಇನ್ನಿತ ಎಕ್ಕ ಭಜನೆದ ಪೂರೆಲ್ಲ ಬತ್ತದ ದೇವರನ್ನ ಗಂಧ ಪ್ರಸಾದ ನೋಡಿ ಬಂದು ಪೂರ ಅಂಕಲ್ನ ಆಡಳಿತ ಮಂಡಲದ ಪರವಾದ ಪೂರಡ್ಡೆಲ್ಲ ವಿನಂತಿ ಮಾಡ್ತೀವಿ. 24 ಭಜನಾ ಮಂಡಳಿ ಪೂರ ಮಂದಿರದ ದೇವಸ್ಥಾನದ ಬರ್ತದ್ದು ನಿರಂತರ 1 ಗಂಟೆದ ಅವಕಾಶ ಅಂದ ಪೂರ 1 ಗಂಟೆ ಎಲ್ಲ ಇನಿ ಕಾಂಡೆ ಸೂರ್ಯೋದಯ ಇರ್ದು ಎಲ್ಲ ಕಾಂಡೆ ಸೂರ್ಯೋದಯ ಮುಟ್ಟ ಮಧ್ಯಾಹ್ನ ಅನ್ನದಾನ ರಾತ್ರಿ ಅನ್ನದಾನ ಉಂಡು ಅಂಚೆ ಜೀರ್ಣೋದ್ಧಾರ ಒಂದುಂಡು ಅಂಚೆ ಪೂರನ್ನೆಲ್ಲ ಭಕ್ತಾಭಿನೆಲ್ಲ ವಿನಂತಿ ಮಲ್ತೊಂದಿಲ್ಲ ಜೀರ್ಣೋದ್ಧಾರ ಸಹಕಾರ ಮಲ್ತದ್ದು ಆಯ್ನ ಬೇಗ ದೇವರನ್ನ ಪ್ರತಿಷ್ಠೆ ಆವಡು ಬಂದು ಪೂರಡ್ಡೆಲ್ಲ ಕೇಳಂತ